ಹಲವಾರು ಮಂದಿಗೆ ನಮ್ಮ ಕರಾವಳಿಯ ಸಂಪ್ರದಾಯಗಳ ಬಗ್ಗೆ, ದೇವರುಗಳ ಬಗ್ಗೆ, ದೈವಗಳ ಬಗ್ಗೆ ಮಾತಾಡುವುದು ಒಂದು ಹುಚ್ಚು ತರ ಇದ್ಬಿಟ್ಟಿದೆ. ಇದನ್ನು ಸ್ವಲ್ಪ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಯಾವನೊಬ್ಬ ನಂಗೆ ಗೊತ್ತಿಲ್ಲ ಆದ್ರೆ ಹೇಳ್ತಿದ್ದೀನಿ, ಯಾವನೊಬ್ಬ ನಮ್ಮ ಊರಲ್ಲಿ ಆಗ್ತಿರುವ ನಾಗಾರಾಧನೆಯ ಬಗ್ಗೆ ಮಾತಾಡಿದ್ದಾನೆ. ಅವನ ಭಾಷಣದಲ್ಲಿ ಯಕ್ಷಗಣಗಳ ಬಗ್ಗೆ ಆಗಿರ್ಬೋದು ಅಥವಾ ಭೂತಕೋಲಗಳ ಬಗ್ಗೆ ಅಥವಾ ನಮ್ಮ ನಾಗಾರಾಧನೆಯ ಬಗ್ಗೆ ಹೇಳಿದ್ದಾನೆ. ಏನಂತ ಹೇಳಿದ್ರೆ ಬಹಳ ಖರ್ಚು ಮಾಡ್ತಾರೆ, ಒಟ್ಟಾರೆ ಖರ್ಚು ಮಾಡ್ತಾರೆ ಅಂತ. ಯಾವನ್ ಗೊತ್ತಿಲ್ಲ ಅವನಿಗೆ ನಾನು ನೇರವಾಗಿ ಹೇಳ್ತಿದ್ದೀನಿ. ಏನಂತ ಹೇಳಿದ್ರೆ, ಓ ಪುಣ್ಯಾತ್ಮ, ನಿಂಗೊಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ. ಬಹಳ ಬೊಗಳೆ ಬಿಟ್ಟಿ ಅಲ್ಲ, ಬಹಳ ಬೊಗಳೆ ಬಿಟ್ಟು ಏನ್ ಹೇಳಿದ್ಯಾ ಅಂತ ಹೇಳಿದ್ರೆ, ನೀವು ಅಷ್ಟು ಖರ್ಚು ಮಾಡ್ತೀರಾ, ಇಷ್ಟು ಖರ್ಚು ಮಾಡ್ತೀರಾ, ಸುಮ್ನೆ ಹಣವನ್ನು ಲೂಟಿ ಹೊಡಿತೀರಾ ಅಂತ. ಓ ಪುಣ್ಯಾತ್ಮ, ನಿನ್ನಲ್ಲೊಂದು ಕೇಳ್ತಿರೋದು, ನಿನ್ನ ದೇಹಕ್ಕೆ ನೀನು ತಿನ್ಲಿಕ್ಕೆ ಆಪಲ್, ಮುಸಂಬಿ ಅಥವಾ ಮಾವಿನ ಹಣ್ಣು, ಹೀಗೆ ವಿವಿಧ ಹಣ್ಣುಗಳನ್ನು ಯಾಕೆ ತಿಂತೀಯಾ ಸ್ವಾಮಿ? ವಿವಿಧ ಹಣ್ಣುಗಳನ್ನು ನೀನ್ ಯಾಕೆ ತಿಂತೀಯಾ? ಎಲ್ಲ ಹೋದ ಕಡೆ ಎಲ್ಲ ಫ್ರೂಟ್ಸ್ ತಿಂತ್ಯಾ ಅಥವಾ ಎಳ್ನೀರು ಕುಡಿತೀಯಾ? ಯಾಕೆ ಕುಡಿತೀಯಾ? ನಿನ್ಗೆ ಖಾಲಿ ನೀರು ಕುಡಿದು ಬದುಕಬಹುದಲ್ಲ, ಅನ್ನಹಾರ ತಿಂದು ಬದುಕಬಹುದಲ್ಲ, ಉಳಿದ ಫ್ರೂಟ್ಸ್ ಗಳನ್ನೆಲ್ಲ ಯಾಕೆ ತಿಂತ್ಯಾ? ಅಂದ್ರೆ ನಿನ್ನ ದೇಹಕ್ಕೆ ಶಕ್ತಿ ಕೊಡ್ಲಿಕ್ಕೆ, ನಿನ್ನ ದೇಹಕ್ಕೆ ಪೋಷಕಾಂಶ ಕೊಡ್ಲಿಕ್ಕೆ ನೀನು ಬೇರೆ ಬೇರೆ ಆಹಾರ ವಸ್ತುಗಳನ್ನು ತಿಂತೀಯ ಅಲ್ಲ. ಅದೇ ರೀತಿ ದೇವರಿಗೂ ಕೂಡ ಬೇರೆ ಬೇರೆ ರೀತಿಯ ಪೂಜೆಗಳನ್ನು ಮಾಡಿದ್ರೆ, ಬೇರೆ ರೀತಿಯಲ್ಲಿ ಪೂಜಿಸಿದ್ರೆ ಆ ದೇವರಿಗೊಂದು ಶಕ್ತಿ ಬರ್ತದೆ. ನಿನ್ನಂತ ಒಬ್ಬ ಸಾಮಾನ್ಯ ಬೊಗಳೆ ಬಿಡುವವನಿಗೆ ಪೋಷಕಾಂಶಗಳು ಬೇಕು ಬದುಕಲಿಕ್ಕೆ, ಮಾತಾಡ್ಲಿಕ್ಕೆ. ಅಥವಾ ನೀವು ಬೊಗಳೆ ಬಿಡ್ತೀಯಲ್ಲ ಸ್ಟೇಜ್ ಅಲ್ಲಿ ನಿಂತು ಪಬ್ಲಿಸಿಟಿಗೋಸ್ಕರ ಬೊಗಳೆ ಬಿಡುವಂತ ನಿನ್ನವಂತವರಿಗೆ ವಿಟಮಿನ್ ಸಿಗ್ಲಿಕ್ಕೋಸ್ಕರ ಬೇರೆ ಬೇರೆ ಹಣ್ಣು ಹಂಪಲ್ಗಳು ಬೇಕು. ಅದೇ ರೀತಿ ನಿನ್ಗಿಂತ ಎಷ್ಟೋ ಕೋಟಿಗಟ್ಟಲೆ ಪವರ್ಫುಲ್ ಆಗಿರುವಂತ ದೇವರಿಗೆ, ನೀನ್ ಬಿಡು, ದೇವರ ಮುಂದೆ ಏನಿಲ್ಲ, ಲೆಕ್ಕಕ್ಕಿಲ್ಲ, ನಿನ್ನೆ ಗೊತ್ತಾಗಿದೆ. ಆದ್ರೂ ಕೂಡ ಆ ದೇವರಿಗೆ ಎಷ್ಟು ಶಕ್ತಿ ಬೇಕು, ಆ ಶಕ್ತಿ ಪಡೀಲಿಕ್ಕೋಸ್ಕರ ವಿವಿಧ ರೀತಿಯ ಪೂಜೆಗಳನ್ನು ಮಾಡಿ ಆ ದೇವರ ಒಂದು ದೈವಿಕ ಶಕ್ತಿಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿರುವವರಿಗೆ ನಾಗಾರಾಧನೆಯ ಶಕ್ತಿ ಗೊತ್ತು, ಭೂತಾರಾಧನೆಯ ಶಕ್ತಿ ಗೊತ್ತು, ಇಲ್ಲಿಯ ಯಕ್ಷಗಾನದ ಮಹತ್ವ ಗೊತ್ತು. ನಿನ್ನ ಹಾಗೆ ಇಲ್ಲಿ ಅವರ ಖರ್ಚು ನೋಡಲ್ಲ. ಈಗ ಒಂದು ಮನೆಯಲ್ಲಿ ಕಷ್ಟಪಟ್ಟವರಿಗೆ ಒಂದು ನಾಗರಾಧನೆ ಪೂಜೆ ಮಾಡ್ಬೇಕಾದ್ರೆ, ಯಕ್ಷಗಾನ ಮಾಡ್ಬೇಕಾದ್ರೆ ದುಡ್ಡು ಇಲ್ದಿದ್ರೆ ಊರಿನವರೆಲ್ಲ ದುಡ್ಡು ಕೊಟ್ಟವರನ್ನು ಪ್ರೋತ್ಸಾಹಿಸ್ತಾರೆ. ಯಾಕೆ ಹೇಳು? ಅದ್ರ ಶಕ್ತಿ ಗೊತ್ತಿದೆ, ಅದ್ರ ಮಹಾತ್ಮೆ ಅವರಿಗೆ ಗೊತ್ತಿದೆ. ನೀವು ಸಂಪ್ರದಾಯ ಹೇಳ್ತೀನಿ, ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೇಳ್ತಿರೋದು, ಕರಾವಳಿಯ ಜನರು ಇದ್ದೀವಿ ನಾವು, ಬುದ್ಧಿವಂತರಾಗಿ ಯಾಕಿದ್ದೀವಿ ಅಂತ ಹೇಳಿದ್ರೆ, ಇಂತಹ ದೇವರುಗಳ ಮೇಲೆ ನಂಬಿಕೆ, ಸಂಪ್ರದಾಯಗಳು, ಭೂತಾರಾಧನೆ, ಯಕ್ಷಗಾನ ಇದನ್ನೆಲ್ಲ ಪಾಲಿಸಿ ನಂಬಿಕೆ ಇಟ್ಟಿರೋದ್ರಿಂದ ನಾವು ಇಷ್ಟು ಸ್ಟ್ರಾಂಗ್ ಆಗಿದ್ದೀವಿ. ಆ ನಂಬಿಕೆಗಳೇ ನಮ್ಮನ್ನು ಕಾಪಾಡ್ತಾ ಇದೆ. ಹೊರತು ಯಾವ ನಮ್ಮ ಊರಿನ ಬಗ್ಗೆ ಮಾತಾಡಕ್ಕೆ ಯಾರು ಇವನು? ನೀನು ಇಲ್ಲಿ ಬಾ, ಇಲ್ಲಿ ಕರಾವಳಿಗೆ ಬಾ, ನೀನ್ ತೋರಿಸ್ತೀವಿ ಏನಂತ ಕುತ್ಕೊಂಡು ಎಲ್ಲೆಲ್ಲಿ ಬೊಗಳೋದಲ್ಲ, ಬೊಗಳಿ ಪಬ್ಲಿಸಿಟಿ ತಗೊಳ್ಳೋದಲ್ಲ. ಇವನು ಇದಂತೆ ನಾವ್ ಹೇಳ್ತಿದ್ವಿ, ನಮ್ಮ ದೇವರ ಬಗ್ಗೆ ಇವನಿಗೆ ತಿಳುವಳಿಕೆ ಇಲ್ಲದವರನ್ನು, ಇವನ ಹಿಂದೆ ಹೋಗ್ತಾ ಇರಲ್ಲ ಅವರೆಂತ ಜನಗಳು. ಫಸ್ಟ್ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡು. ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಭಾವನೆಗಳನ್ನು ಧಕ್ಕೆ ಮಾಡುವವನು ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವನು ಸ್ವಾಮೀಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕರ್ನಾಟಕದಲ್ಲಿರುವಂತಹ ನಿಜವಾದ ಸ್ವಾಮಿಗಳಿದ್ದಾರೆ, ಎಷ್ಟೋ ಮಂದಿ ಸ್ವಾಮಿಗಳಿದ್ದಾರೆ. ಅಂತಹ ಸ್ವಾಮಿಗಳಲ್ಲೊಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ದೇನೆ, ದಯವಿಟ್ಟು ಇಂತಹ ಭಾವನೆಗಳಿಗೆ ಧಕ್ಕೆ ಮಾಡುವವರನ್ನು ಅಥವಾ ಇಂತಹ ಆಟ ಆಡ್ತಿರುವ ಸ್ವಾಮಿಗಳನ್ನು ಒತ್ತು ಹೊರಗಾಗುವಂತ ಕೆಲಸ ಮಾಡಿ. ನಿಮ್ಮ ಮೇಲಿನ ನಂಬಿಕೆ ನಮ್ಗೆ ಹೋಗ್ತದೆ. ಇಂಥವರಿಂದ ನಮ್ಮ ಧರ್ಮದ ಮೇಲಿನ ಸ್ವಾಮಿಗಳ ಮೇಲೆ ಕೆಟ್ಟ ಹೆಸರು ಬರುವಂತ ಪರಿಸ್ಥಿತಿ ಬಂದಿದೆ. ಇವರನ್ನು ಒತ್ತು ಹೊರಗಾಕುವಂತ ಕೆಲಸ ಮಾಡಿ. ಅದೇ ರೀತಿ ಸರ್ಕಾರ ಈ ರೀತಿ ಬೊಗಳೆ ಮಾಡುವವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ತರಬೇಕು. ಸರಿ ಆಗ್ತದಾಗ ಮಗನೇ, ನೀನು ಸ್ವಾಮಿ ಆದ್ರೆ ನಿನ್ನನ್ನು ಪೂಜಿಸುವವರಿಗೆ ಆಯ್ತು, ಗೊತ್ತಾಗಲ್ಲ. ನಮ್ಮ ಊರಿನ ವಿಷಯಕ್ಕೆ ಬರಬೇಡ, ನಮ್ಮ ಜನರ ಭಾವನೆಗೆ ಧಕ್ಕೆ ಮಾಡಬೇಡ. ನೀನು ಯಾವನ್ನ ಒಬ್ಬ ವ್ಯಕ್ತಿಯಿಂದಾಗಿ ಇಡೀ ಊರಿನವರ ಭಾವನೆಗೆ ಧಕ್ಕೆ ಮಾಡ್ತೀಯಾ? ಸರ್ಕಾರಕ್ಕೂ ನಾನು ಹೇಳ್ತಿದ್ದೇನೆ, ಕರೆಕ್ಟ್ ಆಗಿ ಕೇಳಿ. ಸರ್ಕಾರ ಇಂತಹ ಪಟ್ಟಿಂಗಗಳ ಬಗ್ಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಇಡೀ ಹೊತ್ತು ನಮ್ಮ ದೇವರುಗಳ ಬಗ್ಗೆ ಮಾತಾಡುದು, ಧರ್ಮಗಳ ಬಗ್ಗೆ ಮಾತಾಡುದು, ಇದೇ ಕೆಲಸ ಮಾಡ್ತಿದ್ದಾನೆ. ಇವ್ರಿಗೆ ಇದೇ ಒಂದು ಶೋಕ್ ಆಗಿಬಿಟ್ಟಿದೆ. ಸರ್ಕಾರಕ್ಕೆ ಹೇಳ್ತಿದ್ದೇನೆ, ಸರ್ಕಾರ ನಿದ್ದೆ ಮಾಡ್ತಿದ್ಯಾ? ನಮ್ಮ ಹಿಂದೂ ಮುಸಲ್ಮಾನ ಗಲಾಟೆ ಆದಾಗ ಇಲ್ಲಿ ಮೂಗು ತೋರಿಸೋ ಸರ್ಕಾರ ಧರ್ಮಗಳ ಬಗ್ಗೆ, ದೇವರುಗಳ ಬಗ್ಗೆ ಬೀದಿಯಲ್ಲಿ ತಂದು ಮಾತಾಡುವ ಒತ್ತು ಒಳಗಾಕುವಂತ ಇದು ಮಾಡ್ಬೇಕು. ಮಂಗಳೂರಿನ ಕರಾವಳಿ ಹೇಳ್ತಿದ್ದೀನಿ, MLA MP ಗಳು ಸತ್ತಿದ್ದೀರಾ? ಅಥವಾ ಅವ್ನು ಸ್ವಾಮಿ ಅಂತ ಅವರ ಪಾದ ಪೂಜೆ ಮಾಡ್ಲಿಕ್ಕೆ ಹೋಗಿದ್ದೀರಾ? ಕೇಸ್ ಹಾಕ್ರಿ. ಜನರ ಭಾವನೆ ವಿರುದ್ಧ ಧಕ್ಕೆ ಮಾಡ್ತಿದ್ದಾರೆ, ಕೇಸ್ ಹಾಕಿ. ಮೆಚ್ಚಿಕೊಳ್ತೇವೆ, ಆಗ ನಿಮ್ಮನ್ನ ಆಯ್ಕೆ ಮಾಡಿದಿವಲ್ಲ, ಕಾನೂನು ರೀತಿಯ ಕೇಸ್ ಹಾಕಿ. ಜನಗಳ ಅದರಿಂದ ಓದಾಡ್ಲಿಕ್ಕೆ ಆಗಲ್ಲ, ನೀವು ಕೇಸ್ ಹಾಕಿ. ಇಲ್ಲಿ MP MLA ಮೌನ ಇದರಿಂದ ಇದೇ ಆಗ್ತಿರುವುದು. ಇಂಥ ಕೆಲವು ನಾಲಾಯಕಗಳು ಹುಟ್ಟುತ್ತಾ ಇದ್ದಾವೆ. ಅವನಿಗೆ ನಿಜವಾಗಿ ಮಾನ ಮರ್ಯಾದೆ ಅಂತ ಇದ್ರೆ, ಮಾನ ಮರ್ಯಾದೆ ಅಂತ ನಿಂಗೆ ನೇರವಾಗಿ ಕೇಳ್ತಿದ್ದೀನಿ ತಾನು, ನೇರವಾಗಿ ಕೇಳ್ತಿದ್ದೀನಿ. ನಮ್ಮ ಸಂಪ್ರದಾಯ, ನಮ್ಮ ಕರಾವಳಿ ಬಗ್ಗೆ ಮಾತಾಡಿದ್ಯಲ್ಲ, ನಿಂಗೆ ನೇರವಾಗಿ ಕೇಳ್ತಿದ್ದೀನಿ. ಉಳಿದ ಜನರಲ್ಲಿ ನಿನ್ನ ಪಾದವನ್ನು ತೋಳಿಸ್ತೀಯಲ್ಲ, ಪಾದವನ್ನು ತೋಳಿಸಿ ಉಳಿದ ಜನರಲ್ಲಿ ನಿನ್ನ ಪಾದ ಸೇವೆ ಮಾಡಿಸ್ತಿಯಲ್ಲ, ನೀನ್ ಯಾವನು? ನಿಂಗೆ ಏನ್ ಶಕ್ತಿ ಇದೆ ಅಂತ ಪಾದ ಪೂಜೆ ಮಾಡಿಸೋದು? ನೀನೇನ್ ದೊಡ್ಡ ದೊಡ್ಡ ಪರಮಾತ್ಮನ? ಏನ್ ಶಕ್ತಿ ಇದೆ ಅಂತ ನಿನ್ನ ಪಾದ ಪೂಜೆ ಮಾಡಿಸ್ತೀಯಾ? ಇಷ್ಟೆಲ್ಲ ನಿಂಗೆ ಪವರ್ ಇರುವ ನಿಂಗೆ ಹೇಳು, ಯಾವ ಪ್ಲೇಸ್ ಅಲ್ಲಿ ಭೂಕಂಪ ಆಗ್ತದೆ? ನಿಂಗೆ ಕೆಪಾಸಿಟಿ ಇದ್ರೆ ಯಾವ ಪ್ಲೇಸ್ ಅಲ್ಲಿ ಭೂಕಂಪ ಆಗ್ತದೆ? ಎಲ್ಲಿ ಜನರು ಸಾಯ್ತಾರೆ, ಹೊಸ ಹೊಸ ರೋಗಗಳು ಬರ್ತಿದ್ದಲ್ಲ, ಇದಕ್ಕೆ ಕಾರಣ ಏನು? ಯಾವ ರಾಜಕೀಯ ವ್ಯಕ್ತಿಗಳು ಎಷ್ಟೆಷ್ಟು ದುಡ್ಡು ಮಾಡಿಟ್ಟಿದ್ದಾರೆ? ಅದನ್ನ ಹೇಳು. ಆಗ ನಿನ್ನ ಪವರ್ ಅನ್ನು ಮೆಚ್ಚಿಸ್ತೇನೆ, ದೇವರು ನಿಂಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಮೆಚ್ಚಿಸ್ತೇನೆ. ಮೈಕದಲ್ಲಿ ಮಾತಾಡುವ ನಿನ್ನಲ್ಲಿ ಕರಾವಳಿಯ ಪರವಾಗಿ ನಾನು ಪ್ರಶ್ನೆ ಅಂತ ಕೇಳ್ತಿದ್ದಿಕ್ಕನೋ, ನಿನ್ಗೆ ನಿನ್ನ ಅಜ್ಜನ ಹೆಸರು ಗೊತ್ತು, ನಿನ್ನ ಅಜ್ಜನ ಹೆಸರು ಗೊತ್ತು, ನಿನ್ನ ಅಜ್ಜನ ಹೆಸರು ಗೊತ್ತೇನೋ? ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ಯಾಕೆ? ನಿನ್ನ ವಂಶದಲ್ಲಿ ಹುಟ್ಟಿರುವವರ ಹೆಸರೇ ನಿನ್ಗೆ ಗೊತ್ತಿಲ್ಲ. ಹಂಗಂತ ನೀನು ಹುಟ್ಟೇ ಇಲ್ಲ ಅಂತ ಹೇಳ್ಬೇಕಾ? ಮೇಲಿಂದ ಉದ್ರಿದೆ ಅಂತ ಹೇಳ್ಬೇಕನು? ನಿನ್ಗೆ ನಿನ್ನ ಫ್ಯಾಮಿಲಿಯಲ್ಲಿರುವ ನಿನ್ನ ಅಜ್ಜನ ಹೆಸರೇ ಏನಂತ ಗೊತ್ತಿಲ್ಲ ಅಂತೆ. ಇನ್ನು ನಮ್ಮ ಸಂಪ್ರದಾಯಗಳ ಬಗ್ಗೆ ಏನ್ ಗೊತ್ತು ನಿನ್ಗೆ? ನಮ್ಮ ಆರಾಧನೆಗಳ ಬಗ್ಗೆ ಏನ್ ಗೊತ್ತು? ನಮ್ಮ ದೈವಾರಾಧನೆಯ ಬಗ್ಗೆ ಮಾತಾಡ್ಲಿಕ್ಕೆ ನೀನ್ ಯಾವನು ನೀನು? ನಿಂಗೆ ಏನ್ ತಿಳಿದಿದೆ ನಮ್ಮೂರು?